ತಾಲೂಕಿನ ಸಾಣೂರ್ನ ಶಾಂಭವಿ ನದಿ ತಟದಲ್ಲಿ ಅಂತ್ಯವಿಷಮಗೊಂಡಿರುವ ಅಸಂಖ್ಯಾತ ಜನರ ಕಷ್ಟ ಕಾರ್ಪಣ್ಯಗಳಿಗೆ ತಮ್ಮ ದಿವ್ಯ ಶಕ್ತಿಯಿಂದ ಪರಿಹಾರ ನೀಡುತ್ತಿರುವ ಹಜರತ್ ಸೈಯದ್ ಶಾಹುಲ್ ಹಮೀದ್ ಒಲಿಯಲ್ಲಾರವರ ವರ್ಷಂಪ್ರತಿ ಆಚರಿಸಿಕೊಂಡು ಬರುತ್ತಿರುವ 63ನೇ ಉರುಸ್ ಕಾರ್ಯಕ್ರಮವು 20ರಂದು ಶೈಖುನ್ನ ಜನುಲ್ ಉಲೂಮಾ ಅಬ್ದುಲ್ ಹಮೀದ್ ಮುಸ್ಲಿಯಾರ್ ಮಾಣಿ ಇವರಿಂದ ಚಾಲನೆ ದೊರಕಿತ್ತು। ಈ ಸಂದರ್ಭದಲ್ಲಿ ಸಾವಿರಾರು ಭಕ್ತರು ಒಲಿಯಲ್ಲಾರವರ ಸಮಾಧಿ ಬಳಿ ಸೇರಿ ಪ್ರಾರ್ಥನೆಯನ್ನ ಸಲ್ಲಿಸಿದರು। ನಂತರ ಹಮೀದ್ ಮುಸ್ಲಿಯಾರ್ ಅವರ ಅಧ್ಯಕ್ಷತೆಯಲ್ಲಿ ಸಭಾ ಕಾರ್ಯಕ್ರಮ ಜರುಗಿತು। ಈ ಸಂದರ್ಭ ಅಬು ಸುಫಿಯಾನ್ ಇಬ್ರಾಹಿಂ ಮದನಿ, ಅಧ್ಯಕ್ಷರಾದ ಮೊಹಮ್ಮದ್ ಆಸಿಫ್ ಮತ್ತಿತರರು ಉಪಸ್ಥಿತರಿದ್ದರು। ಸಮಾಧಾನದಲ್ಲಿ ಪರಿಹಾರ ಕಾಣುಗೊಳ್ಳೆ ಸರಳ ಸುಳ್ಳೆ ಉಸ್ತಾದರ ನಾಯಕತ್ವ ಇಂದಿನಂತೆ ಮಜೀದ್ ಸುಂದು ಅಲ್ಹಮ್ದುಲಿಲ್ಲಾಹ್ ಎಲ್ಲ